ಯುನೈಟೆಡ್ ಚೊಕ್ಕಬೆಟ್ಟು ಗ್ಲೋಬಲ್ ಫೋರಂ ಇದರ ಉದ್ಘಾಟನೆ, ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಚೊಕ್ಕಬೆಟ್ಟು ಎಂಜೆಎಂ ಹಾಲ್ನಲ್ಲಿ ನಡೆಯಿತು. ಸಮಾರಂಭವನ್ನು ಉದ್ಘಾಟಿಸಿದ ಚೊಕ್ಕಬೆಟ್ಟು ಖತೀಬ್ ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಮಾತನಾಡುತ್ತಾ, ನಮ್ಮ ಬಹಳ ದಿನಗಳ ಕನಸು ನನಸಾಗಿದೆ. ವಿದೇಶದಲ್ಲಿರುವ ಚೊಕ್ಕಬೆಟ್ಟಿನ ಯುವಕರು ಸಂಘಟಿತರಾಗಿ ಸಂಸ್ಥೆಯೊಂದನ್ನ ಕಟ್ಟಿಕೊಂಡು ಊರಿನ ಅಭಿವೃದ್ಧಿಗೆ ಯೋಜನೆ ಹಾಕಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಾಧಕರನ್ನ ಸನ್ಮಾನಿಸಲಾಯಿತು. ಪಿಯುಸಿ, ಎಸ್ಎಸ್ಎಲ್ಸಿ ಮತ್ತು ಮದ್ರಸಾ ವಿದ್ಯಾಭ್ಯಾಸದಲ್ಲಿ ವಿಶೇಷ ಸಾಧನೆ ಮಾಡಿದ 10 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭ ಸಮಾರಂಭದ ಅಧ್ಯಕ್ಷತೆಯನ್ನ ಯುನೈಟೆಡ್ ಚೊಕ್ಕಬೆಟ್ಟು ಗ್ಲೋಬಲ್ ಫೋರಂನ ಅಧ್ಯಕ್ಷರಾದ ಸಾದಿಕ್ ಚೊಕ್ಕಬೆಟ್ಟು, ಚೊಕ್ಕಬೆಟ್ಟು ಮಸೀದಿ ಅಧ್ಯಕ್ಷರಾದ ಅಮೀರ್ ಹುಸೇನ್, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಪ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ಅಲ್ಹಾಜ್ ಎಸ್ಎಂ ರಶೀದ್ ಮೊದಲಾದವರು ಉಪಸ್ಥಿತರಿದ್ದರು. ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ನಮ್ಮ ಈ ಪ್ರದೇಶದಲ್ಲಿ 15 ವರ್ಷಗಳ ಇತಿಹಾಸವನ್ನು ನೋಡಿದರೆ ಒಂದು ಎಜುಕೇಷನ್ಗೆ ಬಹಳಷ್ಟು ಹಿಂದೆ ಇದೆ. ಆದರೆ 5 ವರ್ಷಗಳ ಈ ಅವಧಿಯಲ್ಲಿ ಇವತ್ತು ಇಲ್ಲಿ ನಮ್ಮ ಸುರತ್ಕಲ್ ಆಗಿರ್ಬೋದು, ಚೊಕ್ಕಬೆಟ್ಟು ಆಗಿರ್ಬೋದು, ಅಥವಾ ನಮ್ಮ ಕೃಷ್ಣಾಪುರ ಅಲ್ಬದ್ರಿ ಆಗಿರ್ಬೋದು, ಅದೇ ರೀತಿ ಕಾಟಿಪಲ್ಲ, ನೂರೂದು ಆಗಿರ್ಬೋದು, ಈ 4 ಮಸೀದಿಗಳ ಅಧೀನದಲ್ಲಿರುವಂತಹ ಸುಮಾರು 2,500 3,000 ಅಂತ ಹೇಳ್ಬೋದು. ನನ್ನ ಅಭಿಪ್ರಾಯ ನಮ್ಮಲ್ಲೇ 1,450 ಮಕ್ಕಳು LKGಯಿಂದ PUC ವರೆಗಿದ್ದಾರೆ. ಆದರೂ ಇವತ್ತಿನ ದಿನಗಳಲ್ಲಿ 90-85 ಮೇಲೆ ಈ ಒಂದು ಅಂಕ ಹೊಡೆದಾಗ ಕಳೆದ 3 ವರ್ಷಗಳ ಹಿಂದೆ ನಾವು ಗಮನದಲ್ಲಿಟ್ಟದಾಗ ಈ ಪ್ರದೇಶದಲ್ಲಿ ಈ PUC ಆದ್ಮೇಲೆ ನಮ್ಮನ್ನು ತಿದ್ದಿಕೊಳ್ಳುವಂತಹ ಸಮಯ ಬಂದಿದೆ. ಅದಕ್ಕೆ ಅಲ್ಲಾಹಿನ ಪರೀಕ್ಷೆ ಈ ಕೊರೋನಾ ಅಂತ ಹೇಳುವಂತಹ ಮಾತನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಅಲ್ಲಾಹಿನ ಮುಂದೆ ಯಾರು ಪ್ರಬಲವಿಲ್ಲ. ಆದ್ದರಿಂದ ಆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಆದಂತಹ ನೋವು ಮತ್ತು